ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ನಮ್ಮ ಈ ಶಾಲೆಯ ಮಾಜಿ ಸಂಚಾಲಕರು, ನಮ್ಮ ಮಾರ್ಗದರ್ಶಕರಾದಂಥ ಪೋಡರ್ ಜಯರಾಮ ಆಳ್ವರವರು ಪ್ರಾಸ್ತಾವಿಕವಾಗಿ ಭಾಳ ಚೆನ್ನಾಗಿ ನಮಗೆ ಮನತಟ್ಟಾಗುವ ರೀತಿಯಲ್ಲಿ ಮಾತಾಡಿದ್ದಾರೆ. ಅದೇ ರೀತಿ ಉದ್ಘಾಟಕರು ಕೂಡ ಭಾಳ ಚೆನ್ನಾಗಿ ಶಿಕ್ಷಣದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪಾವೂರು ಹರೇಕಳ, ಇದರ ನೂತನ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಪ್ರಸ್ತುತ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಈ ಶಾಲೆಯನ್ನು ಇನ್ನೂ ಉತ್ತುಂಗಕ್ಕೆ ಕೊಂಡು ಹೋಗಬೇಕೆಂಬಂಥ ಒಂದು ಮಹದಾಸೆಯನ್ನು ಹೊಂದಿರುವಂಥ ಗೌರವಾನ್ವಿತ KN ಆಳ್ವರವರೇ, ಈ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಗ್ರಗಣ್ಯ ಮಾನ್ಯರೇ, ಮಹಿಳೆಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ಶಾಲೆಯ ಆಡಳಿತ ಮಂಡಳಿಯ ಗೌರವಾನ್ವಿತ ಪದಾಧಿಕಾರಿಗಳೇ, ಸದಸ್ಯರೇ, ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಶಿಕ್ಷಣ ಪ್ರೇಮಿಗಳೇ, ಈ ಶಾಲೆಯ ಹಳೆ ವಿದ್ಯಾರ್ಥಿಗಳೇ, ಈ ಶಾಲೆಯ ಶಿಕ್ಷಕ ವರ್ಗದವರೇ, ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ಒಂದು ಮಹತ್ವಪೂರ್ಣ ಮತ್ತು ಆಗಬೇಕಾದಂಥ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಭಾಗವಹಿಸುವುದಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಜಯರಾಮ ಆಳ್ವರವರು ಹೇಳಿದರು, 1910ರಲ್ಲಿ ಈ ಭಾಗದ ಅಂದರೆ ಈ ಪಾವೂರು, ಹರೇಕಳ, ಅಮ್ಲಮಗೂರು ಗ್ರಾಮದ ಹಿರಿಯರೆಲ್ಲರೂ ಸೇರಿಕೊಂಡು ಸ್ಥಾಪಿಸಿದಂಥ ಶಾಲೆ. ಅಂದಿನ ಕಾಲಘಟ್ಟದಲ್ಲಿ 4ನೇವರೆಗೆ ಇಲ್ಲಿ ಶಾಲೆ ಇತ್ತು ಅಂತ ಹೇಳಿ. ತದನಂತರ 1952ರಿಂದ ಹಿರಿಯ ಪ್ರಾಥಮಿಕ ಶಾಲೆ ಆಯಿತು. 1962ರಿಂದ ಹೈಸ್ಕೂಲ್ ಆಗುವಂಥ ಒಂದು ಸಂದರ್ಭ ಬಂತು ಅಂತೇಳಿ. ಅಂದರೆ ನಾನು ನೋಡಿದ ಮಟ್ಟಿಗೆ ಈ ಒಂದು ತಾಲೂಕಿನಲ್ಲಿ, ಅಂದರೆ ಹಿಂದಿನ ಮಂಗಳೂರು ತಾಲೂಕು, ಪ್ರಸ್ತುತ ಉಳ್ಳಾಲ ತಾಲೂಕು, ಇಷ್ಟೊಂದು ಹಳೆಯದಾದ ಶಾಲೆ ಇಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನನ್ನ ಗೊತ್ತಿಗೆ ಯಾವುದೂ ಇಲ್ಲ ಇಂಥ ಒಂದು ಶಾಲೆ. ಅಂದರೆ ಹಿಂದಿನ ಕಾಲಘಟ್ಟದಲ್ಲಿ ನಮ್ಮ ಪೂರ್ವಿಕರು ಒಂದು 110 ವರ್ಷಗಳ ಇತಿಹಾಸ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಇಂಥ ಒಂದು ಚಿಂತನೆ, ಅಂದರೆ ಆಗಿನ ಕಾಲದಲ್ಲಿ ಎಲ್ಲ ಅಕ್ಷರ ಕುಕ್ಷಿಗಳು, ಯಾರಿಗೂ ಕೂಡ ವಿದ್ಯಾರ್ಜನೆ ಇಲ್ಲ, 1ನೇ ತರಗತಿ ಶಾಲೆ ಕೂಡ ಕಲಿಯುವಂಥ ಕಷ್ಟ ಕಾಲದಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿ ಮುಂದಿನ ಒಂದು ಸುದೀರ್ಘ ಆಲೋಚನೆಯನ್ನು ಮಾಡಿಕೊಂಡು ಆರಂಭಿಸಿದ್ದಾರೆ ಅಂತೇಳಿ ನಾವು ಆಲೋಚಿಸಬೇಕಾಗಿದೆ. ಯಾಕಂತ ಹೇಳಿದರೆ, ನಾವು ಈ ಸಂದರ್ಭದಲ್ಲಿ ಈ ಶಾಲೆ ಇಷ್ಟು ಬೆಳವಣಿಗೆಯಾಗಿ ತದನಂತರ ಒಂದು ಪ್ರಾಥಮಿಕ ಶಾಲೆ, ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಆಗಿರ್ಬೋದು, ತದನಂತರ ಕಟ್ಟಡಗಳಾಗಿರ್ಬೋದು. ಆದರೆ ಈ ಶಾಲೆಗಾಗಿ ಯಾರೆಲ್ಲ ಹಿರಿಯರು ಕಷ್ಟಪಟ್ಟು ಇಂದಿನವರೆಗೆ ಇದರ ಮ್ಯಾನೇಜ್ಮೆಂಟ್ ಅನ್ನು ಮಾಡಿಕೊಂಡು ಅಧ್ಯಾಪಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ನೀಡಿದ್ದಾರೆ, ಅವರೆಲ್ಲರನ್ನೂ ಕೂಡ ಈ ಕಾಲಘಟ್ಟದಲ್ಲಿ ನಾವು ನೆನಪಿಸುವುದು ನಮ್ಮೆಲ್ಲರ ಧರ್ಮ ಅಂತೇಳಿ ನಾವು ಭಾವಿಸಬೇಕು. ಯಾಕಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಈಗಿನ ಹಾಗೆಲ್ಲ ಅಶೋಕನ್ನಂತ ಒಂದು ಗರ್ಭ ಶ್ರೀಮಂತರು ಈಗ ಈ ಶಾಲೆಗೆ ಸಹಕಾರ ಮಾಡೋರಿದ್ದಾರೆ, ನಮ್ಮೆಲ್ಲರ ಮಾರ್ಗದರ್ಶಕರು. ಆ ಕಾಲಘಟ್ಟದಲ್ಲಿ ಯಾರೂ ಇಲ್ಲ, ಅವರ ತಂದೆ ಕೂಡ ಈ ಶಾಲೆಗೆ ತುಂಬಾ ಸಹಕಾರವನ್ನು ನೀಡಿದವರು, ಅವರು ಹಿರಿಯರೆಲ್ಲರೂ ಕೂಡ ನೀಡಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ನಾನು ನೆನಪಿಸಬೇಕಾಗ್ತದೆ. ವಿಶೇಷವಾಗಿ ನಾವು ಈ ಶಾಲೆಗೆ ಬರುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ 5ನೇ ಕ್ಲಾಸ್ವರೆಗೆ ನಾನು ಗಾಡಿಗದ್ದೆಯಲ್ಲಿ ಓದಿದೆ. ತದನಂತರ ಇಲ್ಲಿ ಹಿರಿಯ ಪ್ರಾಥಮಿಕ 6, 7ಕ್ಕೆ ಇಲ್ಲಿಗೆ ಬಂದೆ. ನಾವು ಬಂದಂಥ ಸಂದರ್ಭದಲ್ಲಿ ಆವಾಗ ನಮ್ಮ ಗುರುಭಕ್ತಿ ಯಾವ ರೀತಿ ಇತ್ತಂತ ಹೇಳಿದರೆ, ನಮಗೆ ಮಾಬಲ್ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು, ನಮ್ಮ ಜಯರಾಮ್ ಶೆಟ್ಟಿ ಅವರು ಕೂಡ ನಮಗೆ ಸಮಾಜಕ್ಕೆ ಇದ್ರು, ನಳಿನ್ ಟೀಚರ್ ಅವರು, ನಮ್ಮ ಎಲ್ಲ ಸಂಜೀವ್ ಮಾಸ್ಟರ್ ಅವರು, ಎಲ್ಲರನ್ನು ಕೂಡ ನಾವು ನೆನಪಿಸಬೇಕಾಗ್ತದೆ. ಆಗುವ ಸಂದರ್ಭದಲ್ಲಿ ಗುರುಭಕ್ತಿ ಕೂಡ ಹಾಗೆ ಇತ್ತು ನಮ್ಮಲ್ಲಿ. ನಾವು ಗುರುಭಕ್ತಿಯ ಜೊತೆಗೆ ನಾವು ಮ್ಯಾನೇಜ್ಮೆಂಟ್ ಸಂಚಾಲಕರು ಬರ್ತಾರಂತ ಹೇಳಿದರೆ ಆ ಸಂದರ್ಭದಲ್ಲಿ ನಮ್ಗೆಲ್ಲ ಹೆದರಿಕೆ, ಸಂಚಾಲಕರು ಬಂದಂತೇಳಿ ನಾವು ದೂರದಿಂದ ಹೋಗುವಂತ ಪರಿಸ್ಥಿತಿ. ನಾನು ಮಾತ್ರ ಅಲ್ಲ, ಎಲ್ಲರೂ ಕೂಡ ಆ ರೀತಿಯ ಗೌರವ ಕೊಡುವಂತ ಆ ಕಾಲಘಟ್ಟ.
ಆ ಕಾಲಘಟ್ಟದಲ್ಲಿ ನಾವು ಆ ರೀತಿಯ ಗೌರವವನ್ನು ಕೊಡ್ತಾ ಇದ್ದೆವು. ಈ ಶಾಲೆ ಯಾಕಂತ ಹೇಳಿದರೆ ಶಿಕ್ಷಣ ಅಂತ ಹೇಳಿ ಅಲ್ಲ, ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಟ್ಟಂತ ಶಾಲೆ ಇಲ್ಲಿ ಯಾವುದಾದ್ರೂ ಇದ್ರೆ ಹರೇಕಳದ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀರಾಮಕೃಷ್ಣ ಶಾಲೆ. ಇದು ಶಿಕ್ಷಣ ಮಾತ್ರ ಅಲ್ಲ, ಮೌಲ್ಯಾಧಾರಿತ ಶಿಕ್ಷಣ. ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಶಿಕ್ಷಣೇತರ ಚಟುವಟಿಕೆಗಳು, ಅದು ಕ್ರೀಡಾ ಕ್ಷೇತ್ರ ಇರ್ಬೋದು. ನಾವು ಇಲ್ಲಿ 6-7ನೇ ತರಗತಿ ಕಲಿಯುವಾಗ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಹಳ ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಹುಷಾರಿದ್ರು. ನಾವು ಕ್ರೀಡೆಯಲ್ಲಿ ಇಲ್ಲಿ ಖೋ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಬೇರೆ ಬೇರೆ ಕ್ರೀಡಾ ಕ್ಷೇತ್ರದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ. ನಾವು ಹೈಸ್ಕೂಲಲ್ಲಿ ಇದ್ದಾಗ, ನಾನು ಇಲ್ಲಿ 7ನೇ ತರಗತಿಯಲ್ಲಿದ್ದಾಗ ನಮ್ಮ ತ್ರಿಶಕ್ತಿ ವರ್ಗದ ಹಿಂದಿನ ತೀರಿಕೊಂಡ ನಮ್ಮ ಅಧ್ಯಕ್ಷರು ಮುದಲ್ಬಾರ್ ಪ್ರಹ್ಲಾದ್ರಯ್ಯ ಮಗಳು ರೂಪಲಕ್ಷ್ಮಿ ಇಲ್ಲಿ ಶಾಲೆಯ ಮುಖ್ಯಮಂತ್ರಿ. ನಾನು ಆ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾಮಂತ್ರಿ ಆಗಿದ್ದೆ. ಇಲ್ಲಿ ಅದೇ ರೀತಿ ಒಳ್ಳೆಯ ಶಿಕ್ಷಣೇತರ ಕ್ಷೇತ್ರದಲ್ಲಿ ನಮ್ಮ ತರ್ಕ ಸಭೆ ನಡೀತಿತ್ತು, ಮಂತ್ರಿಮಂಡಲ ನಡೆಯುತ್ತಿತ್ತು. ನಮ್ಮಲ್ಲಿ ಆರೋಗ್ಯ ಮಂತ್ರಿ ಇದ್ರು. ಎಲ್ಲರೂ ಕೂಡ ಅವರವರ ಜವಾಬ್ದಾರಿಯನ್ನು ಅಧ್ಯಾಪಕರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಂತ ಒಂದು ಶಾಲೆ. ಆ ರೀತಿ ಯಾಕಂತ ಹೇಳಿದ್ರೆ ಅಧ್ಯಾಪಕರು ಆ ರೀತಿ ನಮಗೆ ತರಬೇತಿಯನ್ನು ಕೊಟ್ಟು ನಮ್ಮನ್ನು ಬೆಳೆಸಿಕೊಂಡು ಬಂದವರು. ತದನಂತರ ಹೈಸ್ಕೂಲಲ್ಲಿ ಕೂಡ ಹಾಗೆ ನಮಗೆ ಒಳ್ಳೆ ರೀತಿಯ ತರಬೇತಿಯನ್ನು ನೀಡ್ತಿದ್ರು. ನಾವು ಕೂಡ ಅಲ್ಲಿ ಶಿಕ್ಷಣದಲ್ಲಿ ಮಾತ್ರವಲ್ಲ, ಶಿಕ್ಷಣೇತರ ಚಟುವಟಿಕೆಗಳು ಈಗಾಗಲೇ ಹೇಳಿದ್ರು ತ್ಯಾಗಮ್ಮ ಮಾಸ್ಟರ್ ಅವರು. ಶಿಕ್ಷಣೇತರ ಚಟುವಟಿಕೆ ಅಂತ ಹೇಳಿದರೆ ನಮಗೆ PT ಪೀರಿಯಡ್ ಅಷ್ಟು ಅತ್ಯುತ್ತಮವಾಗಿ ಸಿಗ್ತಾ ಇತ್ತು. ಆ 1 ಗಂಟೆ PT ಪೀರಿಯಡ್ ಸಿಗುತ್ತಿದ್ರು ಕೂಡ ನಾವು ಶಾಲೆ ಮುಗಿದ ನಂತರ ಕೂಡ ತರಬೇತಿಯನ್ನು ಇಲ್ಲಿ ಮಾಡ್ತಾ ಇದ್ದೆವು. ನಾವು ಹೈಸ್ಕೂಲಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಶಾಲೆ ಹೋಬಳಿ ಮಟ್ಟ ಅಲ್ಲ, ತಾಲೂಕು ಮಟ್ಟ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ಕೂಡ ಖೋ ಖೋ, ಕಬಡ್ಡಿ, ವಾಲಿಬಾಲ್, ಹುಡುಗರು ಮಾತ್ರ ಅಲ್ಲ ಹುಡುಗಿಯರು ಕೂಡ ಥ್ರೋಬಾಲ್ ಅಲ್ಲೂ ಕೂಡ ಒಳ್ಳೆಯ ಪ್ರದರ್ಶನ ನೀಡ್ತಿರುವಂತ ಒಂದು ಈ ಶಾಲೆ. ಅಂತ ಒಂದು ಶಾಲೆಯಲ್ಲಿ ಕಲಿತಿರುವುದು ನಮ್ಗೆ ಹೆಮ್ಮೆ. ನಾನು ಹೈಸ್ಕೂಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಹೈಸ್ಕೂಲಲ್ಲೂ ಕೂಡ ನಾನು ಕ್ರೀಡಾ ನಾಯಕ. SSLC ಇರುವಾಗ ನಾನು ಕ್ರೀಡಾ ನಾಯಕ. ನಾನು ತಾಲೂಕು ಮಟ್ಟದಲ್ಲಿ ನಮ್ಮ ತಂಡ ಕಬಡ್ಡಿಯಲ್ಲಿ ಹೋಗಿದೆ, ಖೋ ಖೋದಲ್ಲಿ ಹೋಗಿದೆ, ವಾಲಿಬಾಲ್ ಅಲ್ಲಿ ಹೋಗಿದೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಶಾಲೆ ಬಹಳಷ್ಟು ಮುಂದೆ ಇತ್ತು. ಜಿಲ್ಲಾ ಮಟ್ಟದಲ್ಲಿವರೆಗೆ ಕೂಡ ನಾವು ಹೋಗುವಂತ ಒಂದು ಪರಿಸ್ಥಿತಿ ಆತ ನಂತರ ನಿರ್ಮಾಣವಾಯಿತು. ತದನಂತರ ಆ ಸಂದರ್ಭದಲ್ಲಿ ನಮ್ಗೆ ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂತೇಳಿ, ವಾರ್ಷಿಕೋತ್ಸವ ಬರುತ್ತದೆ ಅಂತ ಹೇಳಿದರೆ ನಮ್ಗೆ ಆ ಕಾಲದಲ್ಲಿ ನಮ್ಗೆ ಹಬ್ಬ. ಅವತ್ತು ಮೊದಲ ದಿವಸ ನಿದ್ದೆನೇ ಇರುವುದಿಲ್ಲ. ಆ ರೀತಿಯ ಒಂದು ವಾರ್ಷಿಕೋತ್ಸವ ಇಲ್ಲಿ ಸಾವಿರಾರು ಜನ ಸೇರಿ ಇಲ್ಲಿ ಊರಿಗೆ, ನಮ್ಮ ಅರೆಕಳಕ್ಕೆ ಮಾತ್ರವಲ್ಲ, ಪಾವೂರು, ಅರೆಕಳ, ಅಮ್ಲಮೊಗರು, ಪಜೀರು, ಕೊಣಾಜಿ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರ್ತಿದ್ರು. ಅವರ ಪೋಷಕರು ಕೂಡ ಬಂದು ಇಲ್ಲಿ ಒಂದು ವಾರ್ಷಿಕೋತ್ಸವವನ್ನು ಮ್ಯಾನೇಜ್ಮೆಂಟ್ನವರ ಸಹಕಾರ, ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ನಾವಿಲ್ಲಿ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡ್ತಿದ್ದೆವು. ಅಂತ ಒಂದು ಕೊಡುಗೆಯನ್ನು ನೀಡಿದಂತ ಈ ಶಾಲೆ. ಆ ಸಂದರ್ಭದಲ್ಲಿ ನಮಗೆ 4 ತಂಡ, ನೇತಾಜಿ, ಪ್ರತಾಪ್, ತಿಲಕ್, ಶಿವಾಜಿ ಅಂತ ಹೇಳುವಂಥದ್ದು. ನಾನು ಶಿವಾಜಿ ತಂಡದ ನಾಯಕನಾಗಿ ನಾನು ಚಾಂಪಿಯನ್ಶಿಪ್ ಅನ್ನು ಪಡೆದಿದ್ದೆ. ನನ್ನ ತಂಡ ಕೂಡ ಚಾಂಪಿಯನ್ಶಿಪ್ ಅನ್ನು ಆ ಸಂದರ್ಭದಲ್ಲಿ 1983 ಮೋಸ್ಟ್ಲಿ ನನಗೆ ನೆನಪರ್ತದೆ, 83-84 ಆ ಇಸುವಿಯಲ್ಲಿ ಚಾಂಪಿಯನ್ಶಿಪ್ ಅನ್ನು ಪಡೆದಂತ ಸಾಲ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರಸ್ತುತ ಕಾಲಘಟ್ಟದಲ್ಲಿರುವಂತ ವಿದ್ಯಾರ್ಥಿನಿಯರು ಮತ್ತು ಅವರ ಪೋಷಕರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಸಹಬಾಳ್ವೆಗೆ ಕೂಡ ಇದು ಬಂಟರ ಒಂದು ಆಡಳಿತದಲ್ಲಿರುವಂತಹ ಶಾಲೆಯಾದ್ರೂ ಕೂಡ ಎಲ್ಲಾ ಜಾತಿ ಮತ ವರ್ಗದವರನ್ನು ಪ್ರೀತಿ ವಿಶ್ವಾಸದಿಂದ ಕಂಡಂತಹ ಒಂದು ಶಾಲೆ ಪಾವೂರು ಅರೆಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಮತ್ತು ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಎಲ್ಲರೂ ಕೂಡ ಆಡಳಿತ ಮಾಡುವುದಿದ್ರು ಕೂಡ ಎಲ್ರಿಗೂ ಗೌರವವನ್ನು ಕೊಡುವಂತ ಎಲ್ಲ ಮಕ್ಕಳನ್ನು, ಎಲ್ಲ ಧರ್ಮದ ವರ್ಗದ ಮಕ್ಕಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಶಾಲೆಗೆ ಇಲ್ಲಿ ಸೇರಿಸ್ತಾರೆ. ಇಲ್ಲಿ ಅದರಲ್ಲೂ ಕೂಡ ನಮ್ಮ ಮುಸಲ್ಮಾನ ಸಮುದಾಯ, ಅಲ್ಪಸಂಖ್ಯಾತ ವರ್ಗದವರು ಹೆಚ್ಚಿಗೆ ಬಂದರೂ ಕೂಡ ಅವರನ್ನು ಪ್ರೀತಿ ವಿಶ್ವಾಸದಿಂದ ಕಂಡಂತ ಈ ಶಾಲೆಯ ಅಧ್ಯಾಪಕರು, ಇಲ್ಲಿಯ ಮ್ಯಾನೇಜ್ಮೆಂಟ್ ಅನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ವಿಶೇಷವಾಗಿ ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಸ್ತುತ ಹೇಳಿದ್ರು, ತ್ಯಾಗಮ್ಮ ಮಾಸ್ಟರ್ ಅವರು ಹೇಳಿದ್ರು, ನಮ್ಮ ಪ್ರಾಸ್ತಾವಿಕೆ ಮಾತಾಡಿದಂತೆ ಜಯರಾಮ್ ಆಳ್ವರ್ ಅವರು ಹೇಳಿದ್ರು, ಸ್ವಲ್ಪ ಒಂದು 10-20 ವರ್ಷಗಳ ಹಿಂದೆ ಸ್ಥಾಪನೆ ಮಾಡ್ಬೇಕಂತ ಇತ್ತು ಅಂತೇಳಿ. ಇದೀಗ ಸ್ಥಾಪನೆ ಆಗಿದೆ, ಬಹಳ ಸಂತೋಷ. ಆದ್ರೆ ಈ ಕಾಲಘಟ್ಟ ಯಾವ ರೀತಿ ಅಂತ ಹೇಳಿದರೆ, ಇತ್ತೀಚಿನ ಈ ಕಾಲಘಟ್ಟದಲ್ಲಿ ಇಂಗ್ಲಿಷ್ ಮಾಧ್ಯಮ ಅತ್ಯಂತ ಅಗತ್ಯ. ಯಾಕೆ ಅಗತ್ಯ ಅಂತ ಹೇಳಿದರೆ, ಕನ್ನಡ ಸರ್ಕಾರಿ ಕನ್ನಡ ಮಾಧ್ಯಮಗಳಲ್ಲೂ ಕೂಡ, ಕಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ಇಂಗ್ಲಿಷ್ ಮಾಧ್ಯಮ, ಪೂರ್ವ ಪ್ರಾಥಮಿಕ ಶಾಲೆ ಇಂಗ್ಲಿಷ್ ಮಾಧ್ಯಮ ಆರಂಭವಾದಂತಹ ಕಾಲಘಟ್ಟದಲ್ಲಿ ಇದು ನಮ್ಮ ಅನುದಾನಿತ ಶಾಲೆಗೆ ಮಕ್ಕಳು ಕಡಿಮೆ ಆಗ್ಬೋದು. ಆ ನಿಟ್ಟಿನಲ್ಲಿ ಇಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ಇಂಗ್ಲಿಷ್ ಮಾಧ್ಯಮ ಆರಂಭಿಸಿದ್ದು ಬಹಳ ಸಂತೋಷ ಅಂತ ಹೇಳಲು ಬಯಸ್ತೇನೆ. ಇಂಗ್ಲಿಷ್ ಮಾಧ್ಯಮದ ಜೊತೆಗೆ
ನಾವೆಲ್ಲರೂ ಕೂಡ ಕನ್ನಡ ಮಾಧ್ಯಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಇದು ನಮ್ಮ ರಾಜ್ಯ ಭಾಷೆ. ಇಂಗ್ಲಿಷ್ ಮಾಧ್ಯಮ ಅಂತ ಹೇಳಿದರೆ ಜಿಲ್ಲೆಯಲ್ಲಿ ಮಾತಾಡ್ಬೋದು, ರಾಜ್ಯದಲ್ಲಿ ಮಾತಾಡ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಾತಾಡುವಂತ ಒಂದು ಸಂಪರ್ಕ ಭಾಷೆ. ಅದರ ಜೊತೆಗೆ ನಮ್ಮ ದೇಶೀಯ ಭಾಷೆಯಾದಂಥ ಹಿಂದಿಗೆ ಕೂಡ ಗೌರವವನ್ನು ಕೊಟ್ಟುಕೊಂಡು ಎಲ್ಲ ಭಾಷೆಗಳನ್ನು ಧರ್ಮಗಳನ್ನು ಕೂಡ ನಾವು ಪ್ರೀತಿ ಮಾಡಿಕೊಂಡು ವಿಶೇಷವಾಗಿ ನಾವೆಲ್ಲರೂ ಕೂಡ ದೇಶಭಕ್ತಿಯನ್ನು ಮಾಡುವುದರ ಮೂಲಕ ನಾವೆಲ್ಲ ಭಾರತೀಯ ಪ್ರಜೆಗಳು ಅಂತ ಹೇಳುವಂತ ಒಂದು ಸಂಸ್ಕಾರವನ್ನು ಕೂಡ ನಾವು ಬೆಳೆಸಿಕೊಂಡು ಮುಂದಕ್ಕೆ ಹೋಗುವಂಥದ್ದು ನಮ್ಮೆಲ್ಲರ ಧರ್ಮ ಮತ್ತು ಕರ್ತವ್ಯ ಕೂಡ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ವಿಶೇಷವಾಗಿ ಈಗ ಇಂಗ್ಲಿಷ್ ಮಾಧ್ಯಮ ಆರಂಭ ಆಗುವಾಗ ನಾನು ತ್ಯಾಗಮ್ರ ಹತ್ರ ಕೇಳಿದೆ ಎಷ್ಟು ಮಕ್ಕಳಿದ್ದಾರೆ ಅಂದ್ರೆ 20 ಮಕ್ಕಳು. ಬಹಳ ಸಂತೋಷ. ಈಗ LKG ಆರಂಭವಾಗಿದೆ, ಮುಂದಿನ ಹಂತದಲ್ಲಿ UKG ಆರಂಭ ಆಗ್ಬೋದು. ನಾನು ಮ್ಯಾನೇಜ್ಮೆಂಟ್ ನಲ್ಲಿ ಹೇಳುದಿಷ್ಟೇ, ನೀವು ಬಹಳ ಕನಿಷ್ಠ ಮೊತ್ತದಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಆರಂಭಿಸಿದ್ದೀರಿ. ನಮ್ಮ ಹಿರಿಯರು ಅಶೋಕಣ್ಣಂತವರು ಎಲ್ಲರೂ ಇದ್ದಾರೆ. ನೀವೆಲ್ಲರೂ ಕೂಡ ಸಹಕಾರ ಮಾಡಿಕೊಂಡು ಈಗ ಹಂಚಿನ ಕಟ್ಟಡ ಇದೆ, ಅದನ್ನು ಸ್ಲ್ಯಾಬಿನ ಕಟ್ಟಡ ಆಗುವ ಹಾಗೆ ಮಾಡಿಕೊಂಡು ತಲೆಮಾಡಿ ಮಾತ್ರ ಅಲ್ಲ ಮೇಲ್ಮಾಡಿ ಕೂಡ ಮಾಡಿಕೊಂಡು ಈ ಶಾಲೆಯನ್ನು ಅತ್ಯುನ್ನತ ದರ್ಜೆಗೆ ಏರಿಸುವಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ವಿಶೇಷವಾಗಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಳೆಯ ವಿದ್ಯಾರ್ಥಿ ನೆಲೆಯಲ್ಲಿ ಅತಿಥಿಯಾಗಿ ಆಹ್ವಾನಿಸಿ ಮಾತಲ್ಲ ಅವಕಾಶ ಮಾಡಿಕೊಂಡಂತ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ, ಅಧ್ಯಾಪಕ ವೃಂದದವರಿಗೆ, ಪ್ರೀತಿಯ ಪೋಷಕರಿಗೆ, ವಿದ್ಯಾರ್ಥಿನಿಯರಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.